ಕರ್ನಾಟಕ ಬ್ಯಾಂಕ್ದ ಎನ್ಮನುತ್ತಿರುವ ತೈನ್ಯ ಶಾಖೆ ಬುಧವಾರ ಕುಡ್ಲಾಕಾವರದ ಗಾಯತ್ರಿ ಟಿಂಬರ್ಸ್ ಕಟ್ಟುವನಡು ಉದಿಪನಾಡ್ ಬ್ಯಾಂಕ್ ಆಡಳಿತ ನಿರ್ದೇಶಕರು ಮಹಾಬಲೇಶ್ವರ ಎಂಎಸ್ ಗುರ್ಕಾರ್ಮೆಡ್ ಪಡ್ಡೈ ವಲಯದ ಪೊಲೀಸ್ ಐಜಿ ಅರುಣ್ ಚಕ್ರವರ್ತಿ ಹೊಸ ಶಾಖೆಯನ್ನು ಉದಿಪನ ಮಲ್ತೆರ ಕುಡ್ಲದ ಕಾವೂರು ಕೂಳೂರು ಮಾರ್ಗದ ಗಾಯತ್ರಿ ಟಿಂಬರ್ಸ್ ಕಟ್ಟುವನಡು ಬುಧವಾರ ಕರ್ನಾಟಕ ಬ್ಯಾಂಕ್ದ ಎನ್ಮನುತ್ತಿರುವ ಶಾಖೆ ಉದಿಪನ ಘಟನೆ ಮಲ್ತದಿತ್ತರ ಕರ್ನಾಟಕ ಬ್ಯಾಂಕ್ದ ಆಡಳಿತ ನಿರ್ದೇಶಕರು ಕಾರ್ಯನಿರ್ವಹಣಾ ಅಧಿಕಾರಿ ಮಹಾಬಲೇಶ್ವರ ಎಂಎಸ್ ಗುರ್ಕಾರ್ಮೆಡ್ ಪಡ್ಡೈ ವಲಯದ ಪೊಲೀಸ್ ಮಹಾನಿರ್ದೇಶಕರು ಅರುಣ್ ಚಕ್ರವರ್ತಿ ಕರ್ನಾಟಕ ಬ್ಯಾಂಕ್ದ 325ನೇ ಶಾಖೆಯನ್ನು ಉದಿಪನ ಮಲ್ತೆರ ಅವರು ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯರು ಬ್ಯಾಂಕ್ದ ಮಿನಿ ಇಲಾಬಿನ ಸ್ವಾಮೀಜಿಯರು ಉದಿಪನ ಮಲ್ತೆರ ಅರುಣ್ ಚಕ್ರವರ್ತಿ ಪಾತಿರ್ದು ಬ್ಯಾಂಕ್ದ ತತ್ವ ಉದ್ದೇಶಗಳನ್ನು ತಾನು ತೆರಿದೆ ನಮ್ಮ ರಾಜ್ಯದ ಪೆರ್ಮದ ಬ್ಯಾಂಕ್ ಒಂದು ತಾನು ಒವ್ವೇ ರಾಜ್ಯಗೂ ಪೋನಗಲ ಕರ್ನಾಟಕ ಬ್ಯಾಂಕ್ ಸೇರಿನಂತೆ ರಾಜ್ಯದ ಬ್ಯಾಂಕ್ಲಿನ ತೂನಗ ಒಂದು ಎನ್ನ ರಾಜ್ಯದ ಬ್ಯಾಂಕ್ ಅಂದು ಪೆರ್ಮೆ ಆಪುಂಡು ಇದೇ ದೇಶುಡ್ಲ ಶಾಖೆಲಿನ ಸುರು ಮಲ್ಪಡಂದು ಎಡ್ಡೆಪ್ಪ ಬೈಕೇರ ಗ್ರಾಹಕರಿಗೂ ಗೊತ್ತಿದೆ. ಆಮೇಲೆ ಬ್ಯಾಂಕಲ್ಲಿ ಸೇವೆ ಸಲ್ಲಿಸುವಂಥ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಈ ಬ್ಯಾಂಕ್ ಬಗ್ಗೆ ಭಾಳ ಚೆನ್ನಾಗಿ ಗೊತ್ತಿದೆ. ನಾನು ಸಹ ಭಾಳ ಒಂದಷ್ಟು ತಿಳ್ಕೊಂಡಿದ್ದೀನಿ ಬ್ಯಾಂಕ್ ಬಗ್ಗೆ. ಆ ಬ್ಯಾಂಕಿನ ಚಿಹ್ನೆಯಿಂದ ಹಿಡಿದು ಈ ಬ್ಯಾಂಕಿನ ಒಂದು ತತ್ವ ಏನಿದೆ, ಧ್ಯೇಯ ಉದ್ದೇಶ ಎಲ್ಲವನ್ನೂ ಸಹ ನಾನು ತಿಳ್ಕೊಂಡಿದ್ದೇನೆ. ಅದರ ಬಗ್ಗೆ ನನಗೆ ಅಪಾರವಾದಂಥ ಒಂದು ಗೌರವ ಸಹ ಇದೆ. ಶ್ರೀ ಧರ್ಮಪಾಲನಾಥ ಸ್ವಾಮೀಜಿಯರು ಆಶೀರ್ವಚನ ಕೊರಿಯರು. ಕಾವೂರು ಪರಿಸರದಲ್ಲಿ ಈ ಒಂದು ಬ್ಯಾಂಕಿಂಗ್ ಸೇವೆಯನ್ನು ಮಾಡಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷವನ್ನು ತಂದಿದೆ. ಇವತ್ತು ಕರ್ನಾಟಕ ಬ್ಯಾಂಕು ತನ್ನದೇ ಆಗಿರತಕ್ಕಂತಹ ನೆಲೆಯಲ್ಲಿ ವಿಶ್ವಾಸ ಮತ್ತು ನಂಬಿಕೆಯ ಮೇಲೆ ಇವತ್ತು ಇಷ್ಟು ಶಾಖೆಗಳನ್ನು 825 ಶಾಖೆಗಳನ್ನು ಹೊಂದಿದೆ. ಇವತ್ತು ನೂತನವಾಗಿ ನಮ್ಮ ಕಾವೂರು ಪರಿಸರಕ್ಕೆ ನಮಗೆಲ್ಲ ಗೊತ್ತಿದೆ, ಒಂದು 20-25 ವರ್ಷಗಳಿಂದ ಕಾವೂರು ಹೇಗಿತ್ತು ಅಂತಕ್ಕಂಥದ್ದು. ನಾವು ಬೆಳಗ್ಗೆ ನಾಯಕರು ಬಂದಾಗ ನಾವು ಅದನ್ನೇ ಮಾತನಾಡ್ತಾ ಇದ್ದೆವು. ಶಾಲೆ ಮೊದಲು ಪ್ರಾರಂಭ ಆಗುವ ಮೊದಲು ಒಂದು ರೀತಿಯಲ್ಲಿ ಕಾಡಾಗಿತ್ತು. ಇವತ್ತು ಅನೇಕ ಬ್ಯಾಂಕಿಂಗ್ ಸೇವೆಗಳು ಇಲ್ಲಿ ಬರ್ತಾ ಇದ್ದಾವೆ. ಮಹಾಬಲೇಶ್ವರ ಎಂಎಸ್ ಗುರ್ಕಾರ್ಮೆದ ಭಾಷಣ ಮಲ್ತದ್ದು ಒಂಜೊಂಜಿ ಮಟ್ಟ ಸಂಸ್ಥೆಯಲ್ಲಿ ಹಿಡಿದು ಒಂಜೊಂಜಿ ಸಾರ ಖಾತೆಲು ಬತ್ತಂಡ ಎಂಕ್ಲೆಗ್ ನನದಾದ ಬೋರ್ಡು ಎಸ್ ನಾಯಕ್ 10 ಲಕ್ಷ ರೂಪಾಯಿ ಪಾಡ್ದು ಅಕೌಂಟ್ ಮಲ್ತದೇರ ಒಂದು 825ನೇ ಶಾಖೆ 825 827 ಬೆಂಗಳೂರು ಒಟ್ಟಿಗೆನೆ ಪುಟ್ಟುದುಂಡು 1,000 ಶಾಖೆ ಉದ್ದೇಶ ಉಂಡು. ಬ್ಯಾಂಕ್ ಇತ್ತೆ 1,15,000 ಕೋಟಿ ರೂಪಾಯಿ ವ್ಯವಹಾರ ಹೊಡಿತದ್ದು 1 ಕೋಟಿ ಗಿರಾಕಿಲು ಉಳ್ಳಿರಂತ ಪಂಡೆರ. ನಾವು ಇಲ್ಲಿ ಆರಂಭ ಮಾಡ್ತೇವೆ. ನಮಗೆ ಇನ್ನೇನು ಬೇಕಾಗುತ್ತೆ? 1,000 ಖಾತೆ ಒಂದೊಂದು ಮಠದಿಂದ ಒಂದೊಂದು ಧಾರ್ಮಿಕ ಸಂಸ್ಥೆಯಿಂದ ಕರ್ನಾಟಕ ಬ್ಯಾಂಕಿಗೆ ಬರುತ್ತೆ ಅಂದರೆ ನಮಗೆ ಅದೇ ಆಶೀರ್ವಾದ. ಲಕ್ಷ್ಮಿ ಬಂದು ಆಶೀರ್ವಾದ ಮಾಡೋದು ಹೀಗೆ ಅಂತೆ. ಬೆಳಿಗ್ಗೆ ಎಸ್ ನಾಯಕರು ಬಂದು 10 ಲಕ್ಷ ರೂಪಾಯಿ ಒಂದು ಚೆಕ್ಕನ್ನು ಕೊಟ್ಟು ಇವತ್ತು ಇಲ್ಲಿ ಡೆಪಾಸಿಟನ್ನು ಹಾಕಿದ್ದಾರೆ. ಓಪನ್ ಹೇಳ್ತಾ ಇದ್ದೇನೆ ನಾನು. ಹೀಗೆ ಲಕ್ಷ್ಮಿಯ ಸ್ಥಾನ ಬ್ಯಾಂಕು. ಆ ಬ್ಯಾಂಕಿಗೆ ಲಕ್ಷ್ಮಿ ಹರಿದು ಬರಬೇಕಾದ್ರೆ ನೀವು ಗ್ರಾಹಕರು ಮನಸ್ಸು ಮಾಡಬೇಕು. ಕರ್ನಾಟಕ ಬ್ಯಾಂಕ್ ಜನರಲ್ ಮ್ಯಾನೇಜರ್ ಮಹಲಿಂಗೇಶ್ವರ ಎಜಿಎಂ ರಮೇಶ್ ಭಟ್ ಪಾಲ್ದೆ ತೊಂಡಿರ ಶಾಖೆದ ಮ್ಯಾನೇಜರ್ ಬೊಕ್ಕ ಕರ್ತವ್ಯ ಸರ್ವೇರ್ಲಾ ಪಾಲ್ದೆ ತೊಂಡಿರ.